ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಾಂತರಿಗಳ ಸುಲ್ಮೆಲು ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಳ್ಳುವಾಗ ಗೈಸ್, ಇವತ್ತು ನೀವು ತಮ್ಲೈನಲ್ಲಿ ನೋಡಿರುವ ಹಾಗೆ ಇಂಟ್ರೊಡಕ್ಷನ್ ವ್ಲಾಗ್ ಮತ್ತು ಯಾಕೆ ವ್ಲಾಗನ್ನು ನಾನು ಅಪ್ಲೋಡ್ ಮಾಡ್ತಾ ಇಲ್ಲ ಅನ್ನುವಂಥದ್ದನ್ನು ಈ ವ್ಲಾಗಲ್ಲಿ ನಾವು ನೋಡ್ತಾ ಹೋಗೋಣ. ಹಾಗಾದರೆ ಗೈಸ್, ಈ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಓಕೆ ಗೈಸ್, ಇವಾಗ ನನ್ನ ಇಂಟ್ರೊಡಕ್ಷನ್ ಅಂದರೆ ಪರಿಚಯ ಮಾಡ್ಕೊಳ್ತಿದ್ದೇನೆ. ನನ್ನ ಹೆಸರು ದೀಪ ಅಂತ ಹೇಳಿ. ನನ್ನ ಚಾನಲ್ನ ಹೆಸರು ಬಂದುಬಿಟ್ಟು ಡೈಲಿ ವಿತ್ ದೀಪು. ಈ ಒಂದು ಚಾನಲಲ್ಲಿ ನಾನು ನಮ್ಮೊಂದು ಹಳ್ಳಿ ಪ್ರದೇಶ ಆದ ಕಾರಣ ಹಳ್ಳಿಯ ಒಂದು ಜೀವನ ಹೇಗಿರುತ್ತೆ ಅನ್ನುವಂಥದ್ದು ಡೈಲಿ ವ್ಲಾಗ್, ಜೊತೆಗೆ ಟ್ರಾವೆಲ್, ಈ ಥರದ್ದೆಲ್ಲ ವ್ಲಾಗನ್ನು ನಾನು ಅಪ್ಲೋಡ್ ಮಾಡ್ತಾ ಇರ್ತೇನೆ. ಜೊತೆಗೆ ಇದು 2 ಲ್ಯಾಂಗ್ವೇಜಲ್ಲಿ ನಾನು ವ್ಲಾಗ್ ಮಾಡ್ತೇನೆ, ಅಂದರೆ ಕನ್ನಡ ಮತ್ತು ತುಳುವಲ್ಲಿ ಅಷ್ಟೇ. ಮತ್ತು ನನ್ನ ಕ್ವಾಲಿಫಿಕೇಷನ್ ಏನಂತ ನೋಡೋದಾದರೆ, ನಾನು BA ಮಾಡಿ B.Ed ಅಂದರೆ ಈಗ ರೀಸೆಂಟಾಗಿ ಪಾಸ್ಔಟ್ ಆಗಿರುವಂಥದ್ದು. ಮತ್ತು ಈಗ ನಾವು ಯೂಟ್ಯೂಬ್ ಯಾಕೆ ನಾನು ಮಾಡ್ತಾ ಇಲ್ಲ ಅಂದರೆ, ಕೆಲವೊಂದು ಸರ್ತಿ ಮಾಡಬೇಕಂತ ಆಗುವಂಥದ್ದು, ಕೆಲವೊಂದು ಸರ್ತಿ ಬೇಡ ಅಂತ ಆಗುವಂಥದ್ದು. ಯಾಕೆ ಅಂತ ಈ ಒಂದು ವಿಡಿಯೋದಲ್ಲಿ ನಾವು ಹೇಳ್ತೇನೆ. ನಾನು ಈಗ ಯಾಕೆ ನಾನು ಮಾಡೋದಿಲ್ಲ ಅಂತ ಹೇಳಿದರೆ, ಈಗ ನಂದು B.Ed ಆಗಿದೆ. B.Ed ಆದಮೇಲೆ ಸ್ಕೂಲಿಗೆ ಜಾಬ್ಗೆ ಹೋಗಬೇಕು. ಅಲ್ಲಿ ಕೆಲವೊಂದು ನಿಯಮಗಳಿರ್ತದೆ, ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟು ಎಂತ ಆ್ಯಕ್ಟಿವ್ ಆಗಿ ಕೆಲವೊಂದರಲ್ಲಿ ಇರ್ತದೆ ಸಾಮಾನ್ಯವಾಗಿ. ಅಂದರೆ ಸ್ಕೂಲ್ ಅಂತ ಬರುವಾಗ ಅದು ಅಷ್ಟು ಅಂತ ನಿಮಗೆ ಗೊತ್ತಾಗ್ತದೆ. ಹಾಗೆ ಸ್ಕೂಲ್ ಅಂತ ಬರುವಾಗ ಅಲ್ಲಿ ನಿಯಮಗಳು, ಅವರ ಪಾಲಿಸಿಗಳೆಲ್ಲ ಇರ್ತದೆ. ಆಗ ನಾವು ಅದಕ್ಕೆ ತಕ್ಕಾಗಿ ಇರಬೇಕಾಗ್ತದೆ. ಆಗ ಇಲ್ಲಿ ಯೂಟ್ಯೂಬನ್ನು ನಾನು ಕೈ ಬಿಡಬೇಕಾಗ್ತದೆ. ಇಲ್ಲಿ ಯೂಟ್ಯೂಬ್ಗೆ ಹೋದರೆ ಇಲ್ಲಿ ಜಾಬನ್ನು ಕೈ ಬಿಡಬೇಕಾಗ್ತದೆ. ಹಾಗೆ ಈಗ ನಡುವಲ್ಲಿ ಒಂದು ಕ್ವಶನ್ ಮಾರ್ಕ್ ಉಂಟು, ಏನು ಮಾಡುವುದು ಅಂತ ಹೇಳಿ. ಅದಕ್ಕೋಸ್ಕರ ಕೆಲವೊಂದು ಸರ್ತಿ ವ್ಲಾಗ್ ಮಾಡೋಣ ಅಂತ ಆಗುವಂಥದ್ದು, ಯೂಟ್ಯೂಬಲ್ಲೇ ಹೋಗುವ ಅಂತ, ಇಲ್ಲದೆ ಕೆಲವೊಂದು ಸರ್ತಿ ಜಾಬಲ್ಲಿ ಹೋಗುವ, ಅಷ್ಟು ಒಂದು ಕಲಿತು. ಹಾಗೆ ಅದೇ 2 ಕ್ವಶನ್ ಮಾರ್ಕ್, ಎಂತ ಮಾಡೋದು ಅಂತ. ಮತ್ತೊಂದು ಕ್ಯಾಮರಾ ಮುಂದೆ ಬಂದು ಮಾತಾಡಬೇಕಲ್ಲ. ನಾವು ಕೆಲವರು ಹೇಳ್ತಾರೆ ಕ್ಯಾಮರಾದಲ್ಲಿ ಎಂತ ಮಾತಾಡಲಿಕ್ಕೆ ಈಸಿ ಅಲ್ಲ ಅಂತ ಹೇಳಿದರೆ, ಅಂದರೆ ಮಾತಾಡಲಿಕ್ಕೆ ಈಸಿ, ಅಂದರೆ ಇಲ್ಲಿ ಬಂದು ಕೂತಾಗ ಗೊತ್ತಾಗ್ತದೆ ಎಂತ ಬ್ಲ್ಯಾಂಕ್ ಆಗ್ತದೆ, ಹೇಗೆ ನಾವು ಬ್ಲ್ಯಾಂಕ್ ಆಗ್ತೇವೆ ಜೊತೆ ಗೊತ್ತಿರುವಂಥದ್ದೇ ವಿಷಯ. ಹಾಗೆ ಮತ್ತೆಂತ ಮಾತಾಡೋದು, ಇಷ್ಟು ಮಾತಾಡಿದೆ ಗೈಸ್, ಇದೇ ಪ್ರಾಬ್ಲಮ್, ಎಂತ ಮಾತಾಡೋದು ಅಂತ ಹೇಳಿ. ಜೊತೆಗೆ ಹಳ್ಳಿಯ ಭಾಗದಲ್ಲಿರುವ ಕಾರಣ ನಮ್ಮದು ಊರು ಹೇಳಿಲ್ಲ ನಿಮಗೆ. ನನ್ನ ಊರು ಅಂದರೆ ನನ್ನ ಒಂದು ಜಿಲ್ಲೆ ದಕ್ಷಿಣ ಕನ್ನಡದಲ್ಲಿ ಬಂದುಬಿಟ್ಟು ವಿಟ್ಲ ಅಂತ ಹೇಳುವಂಥ ಒಂದು ಪ್ರದೇಶದಲ್ಲಿ ನನ್ನ ಊರು ಇರುವಂಥದ್ದು. ಹಾಗೆ ಗೈಸ್, ಮತ್ತೆಂತ ನಂದು ಒಂದು ಪ್ರಾಥಮಿಕ ಶಿಕ್ಷಣ ಆಗಿರ್ಬೋದು ಅಥವಾ ಹೈಸ್ಕೂಲ್ ಎಲ್ಲ ಶಿಕ್ಷಣ ಆಗಿರುವಂಥದ್ದು ನಮ್ಮ ಊರಲ್ಲೇ. ಮತ್ತು PUC ಎಲ್ಲ ಬೇರೆ ದೂರ ಹೋಗಿರುವಂಥದ್ದು ಅಷ್ಟೇ ಗೈಸ್. ಓಕೆ, ಇದು ನಂದೊಂದು ಇಂಟ್ರೊಡಕ್ಷನ್ ವ್ಲಾಗ್, ಚಿಕ್ಕ ವ್ಲಾಗ್ ಗೈಸ್. ನೀವು ಮತ್ತೆ ನಮಗೆ ಮತ್ತೆಂತ ಮಾತಾಡೋದು ಇದೆ, ನೀವು ಮತ್ತೆ ನೀವು ಅದೇ ಬರುವಂಥದ್ದು. ಮತ್ತೆ ಗೈಸ್, ಮತ್ತೆಂತ ಹೇಳೋದು. ಓಕೆ ಗೈಸ್, ಇದು ಇಷ್ಟು ವ್ಲಾಗ್. ನೀವು ನಿಮ್ಮ ಸಪೋರ್ಟು ಬೆಂಬಲ ಹೀಗೆ ಇರಬೇಕು. ಮತ್ತು ಸ್ಮಾಲ್ ವ್ಲಾಗ್ ಗೈಸ್, ಇದು ಇಂಟ್ರೊಡಕ್ಷನ್ ವ್ಲಾಗ್. ನೆಕ್ಸ್ಟ್ ಲಾಂಗ್ ವಿಡಿಯೋ ಸ್ಟೋರಿ ಎಲ್ಲ ಹೇಳ್ತೇನೆ. ಆದರೆ ಓಕೆ, ಈಗ ವ್ಲಾಗನ್ನು ಇಲ್ಲಿಗೆ ನಾನು ಎಂಡ್ ಮಾಡ್ತಿದ್ದೀನಿ ಗೈಸ್. ಮತ್ತು ನಿಮ್ಮದು ಸಪೋರ್ಟ್, ಬೆಂಬಲ, ಸಬ್ಸ್ಕ್ರೈಬ್ ಇದೆಲ್ಲ ಬೇಕು ಗೈಸ್. ಕೇಳ್ಕೊಳ್ತಾ ಎಲ್ಲರಿಗೂ ಬಾಯ್ ಅಂತ ಹೇಳ್ತಾ ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ ಗೈಸ್. ಜೈ ಹಿಂದ್.